ಅದೊಂದು ಕೆಸರುಗದ್ದೆ. ಸುರಿತಾ ಇರುವ ತುಂತುರು ಮಳೆಯಲ್ಲೇ ಮಕ್ಕಳು ಮಹಿಳೆಯರು ಎನ್ನದೆ ಆ ಊರ ಜನರು ಕೆಸರ ಗದ್ದೆಯಲ್ಲಿ ಮಿಂದೆದ್ರು. ವಿವಿಧ ಸ್ಪರ್ಧೆ ಮನೋರಂಜನೆ ಮೂಲಕ ಇಡೀ ಊರಿನ ಜನರು ಕೆಸರು ಗದ್ದೆಯಲ್ಲಿ ಸಂಭ್ರಮಿಸಿದ್ರು. ಈ ಸಂಭ್ರಮ ನಡೆದಿದ್ದೆಲ್ಲಿ ಅಂತೀರಾ? ಹಾಗಾದ್ರೆ ನೋಡಿ ಈ ಡೀಟೇಲ್ಸ್. ಆಟಿ ತಿಂಗಳು ಬಂತಂದ್ರೆ ಸಾಕು ತುಳುನಾಡು ತಮ್ಮ ಪೂರ್ವಕಾಲವನ್ನ ನೆನಪಿಸುತ್ತೆ. ಆಟಿ ತಿಂಗಳಲ್ಲಿ ಅಂದು ತುತ್ತಿಗಾಗಿ ಜನ ಅನುಭವಿಸ್ತಾ ಇದ್ದಂತಹ ಬವಣೆ, ಗದ್ದೆಯಲ್ಲಿ ಪಡ್ತಾ ಇದ್ದಂತಹ ಶ್ರಮ ಎಲ್ಲವೂ ಈಗ ನೆನಪುಗಳು. ಅಂದಿನ ಸನ್ನಿವೇಶವನ್ನ ಇಂದಿನ ಮಕ್ಕಳಿಗೆ ತಿಳಿಸುವ ಸಲುವಾಗಿ ಮಂಗಳೂರು ಹೊರವಲಯದ ವಾಮಂಚೂರಿನ ತಿರುಪೈಲು ಗದ್ದೆಯಲ್ಲಿ ಸಂಭ್ರಮದ ಕೆಸರುಂಜಿ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೈಶಂಕರ್ ಮಿತ್ರ ಮಂಡಳಿ, ಜೈಶಂಕರ್ ಮಾತೃ ಮಂಡಳಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಮಹಿಳೆಯರ ಸಹಿತ ಊರಿನವರೆಲ್ಲ ಭಾಗಿಯಾಗಿದ್ರು. ಮಡಿಕೆ ಹೊಡೆಯುವುದು, ವಿವಿಧ ವಿಭಾಗದಲ್ಲಿ ಓಟ, ಹಗ್ಗ ಚಕಾಟ ಸಹಿತ ಕೆಸರು ಗದ್ದೆಯಲ್ಲೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿಶೇಷ ಅಂತ ಹೇಳಿದ್ರೆ ಈ ಆಟಿಯ ಈ ಸಮಯ ನಮಗೆಲ್ಲರಿಗೆ ಕೃಷಿಕರಿಗೆ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ತಿಂಗಳ ಒಂದು ಆಟಿಯ ಒಂದು ಸಮಯ. ಯಾಕಂತೇಳಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈಗಿನ ಮಕ್ಕಳಿಗೆ ಈ ಆಟಿಯ ಬಗ್ಗೆ ಹಾಗೂ ಆಟಿಯ ಕಾಲದಲ್ಲಿ ಆ ಕೃಷಿಕರು ಏನೆಲ್ಲ ಮನೆಯಲ್ಲೆಲ್ಲ ಮಾಡುವಂಥ ತಿಂಡಿ ತಿನಿಸುಗಳ ಬಗ್ಗೆ ಈಗಿನ ಮಕ್ಕಳಿಗೆ ಅರಿವಿಲ್ಲ, ಏನಂತ ಗೊತ್ತಿಲ್ಲ. ಮತ್ತು ಭತ್ತ ಅದು ಎಲ್ಲಿಂದ ಬರ್ತದೆ, ಅಕ್ಕಿ ಅಂದರೆ ಎಲ್ಲಿಂದ ಬರ್ತದೆ, ಅದರ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನಾವು ಈ ನಮ್ಮ ಜೈಶಂಕರ್ ಮಿತ್ರ ಮಂಡಳಿ ಮತ್ತು ಮಾತೃ ಮಂಡಳಿಯ ಈ ವತಿಯಿಂದ ಈ ಸಲ 2ನೇ ಸಲದ ಒಂದು ಕಾರ್ಯಕ್ರಮ. ನಾವು ಈ ಸುತ್ತಮುತ್ತಲಿನ ಎಲ್ಲ ಮನೆಯ ಮಕ್ಕಳನ್ನು, ಶಾಲಾ ಮಕ್ಕಳನ್ನೆಲ್ಲ ಕರೆದು ಈ ಮಣ್ಣಿನ ಗುಣ, ಮಣ್ಣಲ್ಲಿ ಏನೆಲ್ಲ ಆಗ್ತದೆ, ಈ ಕೆಸರಲ್ಲಿ ಆಯುರ್ವೇದಿಕ್ ಎಲ್ಲ ಸತ್ವಗಳಿವೆ. ಹಾಗೆ ಕಾಲಿನಲ್ಲಿ ಏನಾದರೂ ಒಂದು ಚಡಿ ಬೀಳುವುದಕ್ಕೆ ಅದು ಉತ್ತಮವಾದಂತಹ ಕೆಸರಲ್ಲಿ ನಡ್ಕೊಂಡು ಹೋದ್ರೆ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ. ಕಾರ್ಯಕ್ರಮಕ್ಕೂ ಮೊದಲು ತುಳುನಾಡ ವೈವಿಧ್ಯಮಯ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಗಮನ ಸೆಳೆದವು. ಮಹಿಳೆಯರು ತಮ್ಮ ಮನೆಯಲ್ಲೇ ಮಾಡಿ ತಂದ ಪತ್ರೋಡೆ, ಸಾರ್ನ ತಟಿಯೆ, ಬೆಲಕಾಯಿದ ಗಟ್ಟಿ, ಮಂಜಲ್ ತೇರೆ ತಾಟಿಯೆ, ನೆಲ್ಲಿ ಪುಂಡಿ, ಕುಕ್ಕುದ ಚಟ್ನಿ, ಎಟ್ಟಿ ಚಟ್ನಿ, ಮರುಪಾಯಿದ ಸುಕ್ಕ ಮೊದಲಾದವುಗಳನ್ನು ಹಂಚಿ ತಿಂದ್ರು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ತೆಂಗಿನ ಹೂವನ್ನು ಅರಳಿಸಿ ಸಾಂಪ್ರದಾಯಿಕವಾಗಿ ದೀಪ ಹಚ್ಚಿ ಉದ್ಘಾಟಿಸಲಾಯಿತು. ಕೋಳಿ ಅಂಕ ಆಡುವ ಮೂಲಕ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ತುಳು ಪರಂಪರೆಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ನಿಜವಾಗಿ ಹೇಳುವುದಾದರೆ, ಮುಂಚಿನ ಕಾಲದಲ್ಲಿ ನಾವೆಲ್ಲ ಸಣ್ಣದಿರುವಾಗ ಕೃಷಿಯ ಬಗ್ಗೆ ಮಾತಾಡೋದಾದರೆ ಆ ಸಮಯದಲ್ಲಿ ತಿನ್ನುವುದಕ್ಕೆ ಭಾರಿ ಕಷ್ಟ. ಇಂದಿನ ಮಕ್ಕಳಿಗೆ ಯಾವುದು ಈಗ ಗೊತ್ತಿಲ್ಲ. ಎಲಿಮೆಂಟ್ರಿ ಶಾಲೆಗೆ ಕನ್ನಡ ಮಾಧ್ಯಮಕ್ಕೆ ಹೋಗುವವರು ಕಡಿಮೆ, ಇಂಗ್ಲೀಷ್ ಮಾಧ್ಯಮಕ್ಕೆಲ್ಲ ಹೋಗ್ತಾರೆ. ಆದ್ದರಿಂದ ಈ ರೀತಿಯಾದಂಥ ಕಾರ್ಯಕ್ರಮ ಎಲ್ಲೂ ಸಿಗುವುದಿಲ್ಲ. ಅದಕ್ಕಾಗಿ ಮಕ್ಕಳಿಗೆಲ್ಲ ತಿಳಿಯಬೇಕು, ಮಕ್ಕಳಿಗೆಲ್ಲ ಕೃಷಿಯ ಬಗ್ಗೆ ಎಂತ ಅರಿವು ಬರಬೇಕಂತ ನಾವು ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಆಯೋಜಿಸಿಕೊಂಡು ಬಂದಿದ್ದೇವೆ. ಆದ್ದರಿಂದ ಮಕ್ಕಳಿಗೆ ಇವತ್ತು ಒಳ್ಳೆಯ ತಿಂಡಿ ತಿನಿಸು ಇಲ್ಲ, ಈಗೆಲ್ಲ ಹೃದಯ ಅಪಘಾತಗಳು ಆಗುತ್ತಾ ಉಂಟು. ಯಾಕಂತ ಹೇಳಿದರೆ ಎಲ್ಲಿಯಾದರೂ ಕರಿದ ತಿಂಡಿಯನ್ನೇ ತಿನ್ನುವುದೀಗ. ಬರ್ಗರ್, ಕಬಾಬು ಇಂಥ ಎಣ್ಣೆಯ ವಸ್ತನ್ನೇ ತಿಂದು ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಅದು ಮಾತ್ರವಲ್ಲದೆ ಈಗ ಎಷ್ಟೋ ಕಡೆಯಲ್ಲಿ ನಾವು ಹೃದಯ ಅಪಘಾತವನ್ನು ಕೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಇವತ್ತು ವೇದಿಕೆಯಲ್ಲಿ ಸಹ ಹೇಳಿದ್ದೇವೆ, ನಿಮ್ಮ ಜೀವನ ಪದ್ಧತಿ ಹೇಗೆ ನಡೀಬೇಕಂತಾದರೆ ನೀವು ಹೇಗೆ ಇರಬೇಕು, ಆದ್ದರಿಂದ ನೀವು ಯಾವ ರೀತಿ ಮಾಡಬೇಕಂತ ಇವತ್ತೊಂದು ಎಲ್ಲ ಮಾತೃ ಮಂಡಳಿಯವರು ಸೇರಿ ಒಂದೊಂದು ಬಗೆಯ ಎಲ್ಲ ತಿಂಡಿ ತಿನಿಸವನ್ನು ತಂದು ಮಕ್ಕಳಿಗೆ ಪರಿಚಯ ಮಾಡಿದ್ದಾರೆ. ಅದೇ ಬಗ್ಗೆ ಕೃಷಿಯ ಬಗ್ಗೆ ನಾವು ಮಾಡ್ತಾ ಇದ್ದೇವೆ. ಈಗ ಇಲ್ಲೆಲ್ಲ ಕೃಷಿ ಕಡಿಮೆ ಆಗಿದೆ. ಆದ್ದರಿಂದ ಕೃಷಿಯಿಂದ ನೇಜಿನಟ್ಟು ಏನೆಲ್ಲ ಭತ್ತ ಎಲ್ಲ ಬೆಳೀತದೆ, ಅನ್ನಕ್ಕೆ ಏನಾಗ್ತದೆ ಅಂತ ಎಂಬುದನ್ನು ಮಕ್ಕಳಿಗೆ ನಾವು ತಿಳಿಸಿಕೊಟ್ಟಿದ್ದೇವೆ. ಜೈಶಂಕರ ಮಿತ್ರ ಮಂಡಳಿ ಮತ್ತು ಜೈಶಂಕರ ಮಾತೃ ಮಂಡಳಿಯ ಪರವಾಗಿ 2ನೇ ವರ್ಷದ ಕೆಸರುಡೊಂಜಿ ದಿನ ಮತ್ತು ಆಟಿಡೊಂಜಿ ದಿನವನ್ನು ನಾವು ಇಂದು ತಿರುವೈಲು ವಾಮಂಜೂರಿನಲ್ಲಿ ಆಯೋಜಿಸಿದ್ದೇವೆ. ಒಂದು ವಿಶೇಷ ತಿನಿಸುಗಳನ್ನು ಅಂದರೆ ಆಟಿಯ ಟೈಮಲ್ಲಿ ತಯಾರಿಸುವಂತಹ ಖಾದ್ಯಗಳನ್ನು ಒಂದೊಂದು ಮನೆಯಿಂದ ಒಬ್ಬೊಬ್ಬರು ತಯಾರಿ ಮಾಡಿಕೊಂಡು ಎಲ್ಲರಿಗೂ ಹಂಚ್ತಾ ಇದ್ದೇವೆ. ಇವತ್ತು ಎಲ್ಲರೂ ಒಟ್ಟಾಗಿ ಸೇರಿ ಅದನ್ನು
ವಿಶೇಷ ತಿನಿಸುಗಳನ್ನು ತಯಾರಿಸಿ ಒಟ್ಟಾಗಿ ಕೂತ್ಕೊಂಡು ತಿನ್ನುವುದು ಅದರ ಒಂದು ಮಜಾನೇ ಬೇರೆ. ಮೊದಲಿನ ಕಾಲದಲ್ಲಿ ಅದೆಲ್ಲ ಇತ್ತು. ಈಗಿನ ಕಾಲದಲ್ಲಿ ಆ ಮಕ್ಕಳೆಲ್ಲ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಈಗಿನ ಮಕ್ಕಳಿಗೆ ಆ ಆಟಿಡೊಂಜಿ ದಿನ ಅಂದರೆ ಆ ದಿನದಲ್ಲಿ ತಯಾರಿಸುವಂಥ ಆಟಿಯಲ್ಲಿ ತಯಾರಿಸುವಂಥ ಖಾದ್ಯಗಳು, ಅವುಗಳ ಪರಿಚಯ, ಜೊತೆಗೆ ಕೆಸರಡೊಂಜಿ ದಿನ ಅಂದರೆ ಗದ್ದೆಯಲ್ಲಿ ಉಳುಮೆ ಮಾಡಲಿಕ್ಕೆ ಮೊದಲು ಆ ಕೆಸರಿನಲ್ಲಿರುವಂಥ ಮಣ್ಣಿನ ಸತ್ವ ಮತ್ತು ಅದರ ಸುವಾಸನೆ ಆ ಮಕ್ಕಳಿಗೂ ತಿಳಿಯಲಿ, ಮಕ್ಕಳು ಅದನ್ನು ಅನುಭವಿಸಲಿ ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ವರ್ಷದಲ್ಲಿ ಇದೇ ರೀತಿ ಅದ್ದೂರಿಯಾಗಿ ಮಾಡಬೇಕು ಅಂತ ಇಚ್ಛಿಸಿದ್ದೇವೆ. ಮಳೆ ಬರ್ತಾ ಇದ್ರೂ ಕೂಡ ಮಕ್ಕಳು ಯಾವುದೇ ಲೆಕ್ಕ ಇಲ್ಲದೆ, ಮಕ್ಕಳು ಹಿರಿಯರು ಎಲ್ಲರೂ ಒಟ್ಟಾಗಿ ನಾವು ಕೆಸರಿನಲ್ಲಿ ಆಟವಾಡಬೇಕು, ಆ ಕೆಸರಡೊಂಜಿ ದಿನ ಎನ್ನುವುದಕ್ಕೆ ಅನ್ವರ್ಥವಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ಗದ್ದೆಯ ಯಜಮಾನ ಆಯುಷ್ ದೇವಸ ಮತ್ತು ಭೋಜ ಪೂಜಾರಿ ದೇವಸ, ಜೈಶಂಕರ್ ಮಿತ್ರ ಮಂಡಳಿಯ ಗೌರವಾಧ್ಯಕ್ಷ ಲಿಂಗಪ್ಪ ಸಾಲಿಯಾನ್, ಜೈಶಂಕರ್ ಮಾತೃ ಮಂಡಳಿಯ ಹೇಮಲತಾ ರಘು ಸಾಲಿಯಾನ್, ಬಾಲಕೃಷ್ಣ ಪೂಜಾರಿ, ಸೌಮ್ಯ ದಯಾನಂದ ಬಂಗೇರ, ಮಾರಿಗುಡ್ಡ ದೈವಸ್ಥಾನದ ಗುರಿಕಾರರಾದ ಬುದ್ದು ಮುಖಾರಿ, ಅರುಣ್ ಬೊಳ್ಳಿ ಟೂರಿಸಂ, ಸಂಜೀವ ಪೂಜಾರಿ ಬೊಂಡಂತಿಲ ಮತ್ತಿತರರು ಉಪಸ್ಥಿತರಿದ್ದರು. ಅಹಮದ್ ಬಾಬಾ ವಾಮಂಜೂರು, ದೈಜಿವಲ್ 24/7.